2 ದಿನಗಳ ಹಿಂದೆಯಷ್ಟೇ ಅಂತಾರಾಜ್ಯ ಡ್ರಗ್ಸ್ ಸಾಗಾಟ ಜಾಲವೊಂದು ಪುತ್ತೂರು ನಗರ ಠಾಣೆ ಪೊಲೀಸರು ಪತ್ತೆ ಹಚ್ಚಿ 4ರನ್ನು ಬಂಧಿಸಿದ್ರು. ಈ ಪ್ರಕರಣದ ಬೆನ್ನಲ್ಲೇ ತಾಲೂಕಿನಲ್ಲಿ ಮತ್ತೊಂದು ಅಕ್ರಮ ಮಾದಕ ವಸ್ತು ಸಾಗಾಟ ಪ್ರಕರಣ ಪತ್ತೆಯಾಗಿದೆ. ಡಿಸೆಂಬರ್ 2ರಂದು ಆರ್ಯಾಪು ಗ್ರಾಮದ ಕಲ್ಲರ್ಪೆಯಲ್ಲಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಆಟೋ ರಿಕ್ಷಾವನ್ನು ತಡೆದು ನಿಲ್ಲಿಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಾಲು ಸಹಿತ ಮಂಗಳೂರು ಮಂಜನಪಾಡಿ ಕುಜ್ಜಿಗುಡ್ಡೆ ನಿವಾಸಿ ಫೈಜರ್ ಅವರ ಪುತ್ರ ಹಾತಿಮ್ ಬಂಧಿತ ಆರೋಪಿಯಾಗಿದ್ದು ತನಿಖೆ ಮುಂದುವರೆದಿದೆ.